ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಅತಿಥಿ ಉಪನ್ಯಾಸಕರು ದೇವರ ಮೊರೆ ಹೋದ ಘಟನೆ ಪುತ್ತೂರಿನಲ್ಲಿ ನಡೆದಿದೆ. ಪುತ್ತೂರಿನ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಅತಿಥಿ ಉಪನ್ಯಾಸಕರು ಪ್ರಾರ್ಥನೆಯನ್ನ ಸಲ್ಲಿಸಿದ್ರು. ಸರ್ಕಾರಕ್ಕೆ ಹಲವು ಬಾರಿ ಮನವಿಯನ್ನ ಮಾಡಿದ್ರೂ ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ದೇವರ ಮೊರೆ ಹೋಗಿದ್ದಾರೆ. ಸೇವಾ ಭದ್ರತೆ ಹಾಗೂ ಗೌರವಯುತ ವೇತನ ನೀಡುವಂತೆ ಸರ್ಕಾರಕ್ಕೆ ದೇವರ ಮೂಲಕ ಮನವಿಯನ್ನ ಸಲ್ಲಿಸಿದ್ದಾರೆ. ಮಾತ್ರವಲ್ಲ, ಸುಪ್ರೀಂ ಕೋರ್ಟ್ ಆದೇಶವನ್ನ ಸರ್ಕಾರ ಪಾಲಿಸುವಂತೆಯೂ ಮನವಿಯನ್ನ ನೀಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 14,750ಕ್ಕಿಂತ ಜಾಸ್ತಿ ಅತಿಥಿ ಉಪನ್ಯಾಸಕರು ನಾವು ಕಾರ್ಯನಿರ್ವಹಿಸ್ತಾ ಇದ್ದೇವೆ. ಕಳೆದ ಹಲವಾರು ವರ್ಷಗಳಿಂದ ನಾವು ಸರ್ಕಾರಕ್ಕೆ ಬೇಡಿಕೆಯನ್ನು ಸಲ್ಲಿಸುತ್ತಾ ಬಂದಿದ್ದೇವೆ. ನಮ್ಮನ್ನು ನೇಮಕಾತಿ ಮಾಡಿ ನಮಗೆ ಭದ್ರತೆ ಕೊಡಿ, ಸೇವಾ ಭದ್ರತೆ ಕೊಡಿ ಮತ್ತು ವಿಲೀನತೆ ಮಾಡಿ ಮತ್ತು ನಮ್ಮನ್ನು ಕಾಯಮಾತಿಗೊಳಿಸಿ ಅನ್ನುವಂಥ ಬೇಡಿಕೆಯನ್ನು ನಾವು ಕಳೆದ ಹಲವಾರು ವರ್ಷಗಳಿಂದ ಇಡ್ತಾ ಬಂದಿದ್ದರೂ ಕೂಡ ಸರ್ಕಾರ ನಮ್ಮನ್ನು ಈ ತನಕ ಪರ್ಮನೆಂಟ್ ಮಾಡಲಿಲ್ಲ. ಆದರೆ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸುವಂಥ ನಮಗೆ ಕೆಲವರಿಗೆ ವಯೋಮಿತಿ ಕೂಡ ಮೀರ್ತಾ ಇದೆ. ಜೊತೆಗೆ ನಮ್ಮನ್ನು ಆಶ್ರಯಿಸಿ ನಮ್ಮ ಫ್ಯಾಮಿಲಿ ಕೂಡ ನಮ್ಮನ್ನು ನಂಬಿ ಬದುಕ್ತಾ ಇದೆ. ಈ ನೆಲೆಯಲ್ಲಿ ನಾವು ಈಗಾಗಲೇ ಪುತ್ತೂರಿನ ಮಾನ್ಯ ಶಾಸಕರಾದಂಥ ಸಂಜೀವ ಮಠಂದೂರವರನ್ನು ಭೇಟಿಯಾಗಿ ಅವರಿಗೆ ಕೂಡ ಮನವಿಯನ್ನು ಸಲ್ಲಿಸಿದ್ದೇವೆ. ಅವರು ಕೂಡ ಮುಖ್ಯಮಂತ್ರಿಯವರ ಗಮನಕ್ಕೆ ತಂದು ನಿಮ್ಮ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ಅನ್ನುವಂಥ ಭರವಸೆಯನ್ನು ಕೂಡ ನೀಡಿದ್ದಾರೆ. ಜೊತೆಗೆ ಎಲ್ಲ MLCಗಳಿಗೂ ಮಾನ್ಯ ಸಂಸದರಿಗೂ ಎಲ್ಲರಿಗೂ ಕೂಡ ನಾವು ಮನವಿಯನ್ನು ನೀಡಿದ್ದೇವೆ. ಇನ್ನು ನಾವು ವಿಶೇಷವಾಗಿ ನಮ್ಮ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಾದಂತಹ ಮಹತ್ವಭಾರ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ, ಹಾಗೆಯೇ ಉಳ್ಳಾಲ ದರ್ಗಾ ಹಾಗೂ ಚರ್ಚ್ ಹಾಗೂ ಸ್ವಾಮಿ ಕೊರಗಜ್ಜ ಕ್ಷೇತ್ರದಲ್ಲಿ ಕೂಡ ಹೋಗಿ ನಾವು ನಮ್ಮ ಪ್ರಾರ್ಥನೆಯನ್ನು ಮಾಡ್ತಿದ್ದೇವೆ. ನಮಗೆ ಸೇವಾ ವಿಲೀನತೆಯಾಗಲಿ, ಸೇವಾ ಭದ್ರತೆಯಾಗಲಿ ಅಥವಾ ಸೇವಾ ಸಕ್ರಮತೆಯಾಗಲಿ ದೊರಕಿಸಿಕೊಡುವಂಥದ್ದು ನಮ್ಮ ದೇಶದಾದ್ಯಂತ ಹಲವು ರಾಜ್ಯಗಳು ಪಾಲಿಸಿರುವಂತೆ ನಾವು ಹರಿಯಾಣ ಮಾದರಿ ಇರ್ಬೋದು, ಪಶ್ಚಿಮ ಬಂಗಾಳ ಮಾದರಿ ಇರ್ಬೋದು, ಪಂಜಾಬ್ ಮಾದರಿ ಇರ್ಬೋದು, ಇಲ್ಲಿ ಇವುಗಳಲ್ಲೆಲ್ಲ ನಮ್ಮಲ್ಲಿ ಸೇವಾ ಭದ್ರತೆ, ಸೇವಾ ಸಕ್ರಮತೆ, ಸೇವಾ ವಿಲೀನತೆ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ ನಮ್ಮ ಒಂದು ಸೇವೆಯನ್ನು ಪರಿಗಣಿಸಬೇಕಾಗಿ ನಾವು ಈ ಮೂಲಕ ಸರ್ಕಾರಕ್ಕೆ ನಾವು ವಿನಮ್ರವಾಗಿ ಮತ್ತೆ ನಾವು ಮನವಿ ಮಾಡ್ತಾ ಬಂದಿದ್ದೇವೆ. ಈಗ ನಾವು ಕಡೆಯದಾಗಿ ಈ ಒಂದು ದಾರಿಯನ್ನು ಹಿಡಿದಿದ್ದೇವೆ. ಅಂದರೆ ನಮಗೆ ಬೇರೆ ದಾರಿ ಕಾಣ್ತಾ ಇಲ್ಲ. ಬೋಧನೆ ಮಾಡಬೇಕಾದಂಥ ನಾವುಗಳೇ ಹೃದಯವಂತರಾಗಿ ಎಷ್ಟು ದಿನಗಳ ಕಾಲ ಇದೇ ರೀತಿ ಇರ್ಬೋದು ಅಂತ ನಮಗೆಲ್ಲರಿಗೂ ದಾರಿ ತೋಚದಾಗಿದೆ. ಇನ್ನೊಂದು ರೀತಿ ಅಂದರೆ ನಮ್ಮಲ್ಲಿ ಹಲವಾರು ಅತಿಥಿ ಉಪನ್ಯಾಸಕರು 2 ವರ್ಷಗಳಲ್ಲಿ ಆತ್ಮಹತ್ಯೆ ಅಂತ ದಾರಿಯನ್ನು ಹಿಡಿದಿದ್ದಾರೆ. ಈಗ 15 ದಿನಗಳ ಹಿಂದೆ 32 ವರ್ಷದ ಶ್ರೀ ಹರ್ಷ ಅನ್ನೋರು ಆತ್ಮಹತ್ಯೆಯ ದಾರಿ ಹಿಡಿದಿದ್ದಾರೆ. ಇನ್ನು ಮುಂದಕ್ಕೆ ನಾವು ನಮ್ಮವರನ್ನು ಕಳೆದುಕೊಳ್ಳಿಕ್ಕೆ ಇಚ್ಛಿಸುವುದಿಲ್ಲ. ಅದೇ ರೀತಿ ನಮ್ಮಲ್ಲಿ ಹಲವಾರು ಅತಿಥಿ ಉಪನ್ಯಾಸಕರಾಗಿ ಮಹಿಳೆಯರು ಇದ್ದಾರೆ. ಈ ಮಹಿಳೆಯರು ಕೂಡ ಸ್ಯಾಕ್ರಿಫೈಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಳ್ತಾ ಇದ್ದೇವೆ. ಸಣ್ಣ ಆಲೋಚನೆಗಳು ದೊಡ್ಡ ಸಾಧನೆಗೆ ಒಂದು ದಾರಿ. ಮನೆ ಅದಕ್ಕೊಂದು ಒಳ್ಳೆ ಸೈಟು. ಮನೆ ದೊಡ್ಡದಿರಲಿ ಚಿಕ್ಕದಿರಲಿ, ಯೋಜನೆ ಪಕ್ಕ ಇರಬೇಕು. ನಮ್ಮ ಅಭಿರುಚಿಗೆ ತಕ್ಕಂತೆ ಇರಬೇಕು. ಏರಿಯಾ ಕೂಡ ಡೆವಲಪ್ ಆಗ್ತಾ ಇರಬೇಕು. ಇದು ಸಾಧ್ಯನಾ? ಖಂಡಿತ ಸಾಧ್ಯ. ಮಂಗಳೂರಿನ ಪಕ್ಷಿಕೆರೆಯಲ್ಲಿ ನಮ್ಮ ರೋಹನ್ ಎಸ್ಟೇಟ್. ಒಮ್ಮೆ ನೋಡಿ, ಕೋಟಿ ಅಲ್ಲ, ಲಕ್ಷ ಅಲ್ಲ, ಬರೀ 10,000ಕ್ಕೆ ಬುಕ್ ಮಾಡಿ. ತಿಂಗಳಿಗೆ ಕೇವಲ 10,000 ಇನ್ಸ್ಟಾಲ್ಮೆಂಟ್. ಎಲ್ಲಾ ಸೌಲಭ್ಯಗಳಿರುವ ಸೈಟ್ ನಿಮ್ಮದಾಗಿಸಿ. ರೋಹನ್ ಎಸ್ಟೇಟ್ ಆಲೋಚನೆಗೆ ಒಂದು ಒಳ್ಳೆಯ ಯೋಜನೆ.